ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬರ್ಮಾ ಬಾರ್ಡರ್ ಟೀ ಕುಡ್ ಸಪ್ಲೈ ಶ್ರೀನಿವಾಸ್ ಮಾತಾಡ್ತಿರೋದು. ಇವತ್ತು ನಮ್ ಜೊತೆಗಿದ್ದಾರೆ ನನ್ನ ಸ್ಕೂಲ್ ಫ್ರೆಂಡ್ ಆದ ಸಂಜಯ್. ಅವರು ಕನಕಪುರ ಹತ್ರ ಹಾರೋಳ್ಳಿ ಅಂತ ಬರುತ್ತೆ, ಅಲ್ಲಿ ಬಿಲ್ಡಿಂಗ್ ಕಟ್ತಾ ಇದಾರೆ. ಆ ಬಿಲ್ಡಿಂಗ್ ಫುಲ್ಲು ವುಡ್ನ ನಮ್ಮ ಹತ್ರನೇ ಪರ್ಚೇಸ್ ಮಾಡಿದ್ದಾರೆ. ಈಗ ಅವ್ರು ಮಾತಾಡ್ತಾರೆ. ಸಂಜಯ್. ಹಾಯ್ ನಮಸ್ಕಾರ, ನನ್ನ ಹೆಸರು ಸಂಜಯ್ ಅಂತ. ಶ್ರೀನಿವಾಸ್ ಬಂದು ನನಗೆ ಸ್ಕೂಲ್ 10th ಫ್ರೆಂಡು. ಸೊ ಮರದ ಬಗ್ಗೆ ನನಗೂ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಎಲ್ಲಿ ತಗೊಬೇಕು, ಯಾವ ಥರ ನೋಡಬೇಕು ಅನ್ನೋದು ಒಂಚೂರು ಏನು ಐಡಿಯಾನೇ ಇರಲಿಲ್ಲ. ಸೊ ನೋಡೋಣ, ಕಾಲ್ ಮಾಡಿದೆ, ವುಡ್ ಬಿಸ್ನೆಸ್ನಲ್ಲಿ ಇದನ್ನೆಲ್ಲ ಏನು ಹೇಳ್ತಾನೆ, ಸಜೆಷನ್ ಕೊಡ್ತಾನೆ ಅಂತ. ಬಟ್ ಇಲ್ಲಿ ಬಂದಿದ್ದಕ್ಕೂ ತುಂಬ ವರ್ತ್ ಆಯಿತು. ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡಿ ಯಾವ ಮರ ಎಷ್ಟು 8x4 ಇರ್ಬೋದು, ಮೇನ್ ಡೋರ್ಗೆ ಯಾವ ಥರ ಹಾಕಬೇಕು, ಯಾವ ಥರ ಲುಕ್ಕು ಚೆನ್ನಾಗಿ ಯಾವ್ದು ಬರುತ್ತೆ, ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡಿ ಬರ್ಮಾ ಬಾರ್ಡ್ರು ಟೀಕೆಲ್ಲ ಎಷ್ಟು ವೆರೈಟಿ ಇದೆ ಅಂತ ಎಲ್ಲ ತಿಳಿಸ್ಕೊಟ್ಟು ತುಂಬ ಚೆನ್ನಾಗಿ ಗೈಡ್ ಮಾಡಿ ನನಗೆ ಯಾವ ಥರ ಬೇಕು ಅಂತ ಫುಲ್ಲು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಚೆನ್ನಾಗಿ ಮಾಡಿಕೊಟ್ಟ. ತುಂಬ ಖುಷಿ ಆಯಿತು, ಬಂದಿದ್ದಕ್ಕೂ ವರ್ತ್ ಫೀಲ್ ಆಯಿತು ನನಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸಂಜಯ್.